ಮಂಜನಾಡಿ ಉರುಮಣೆ ಕೋಡಿ ಇಲ್ಲದ ಮಿತ್ತು ಗುಡ್ಡೆ ಬೂರ್ದು ಅಜ್ಜಿ ಬೊಕ್ಕ ಪುಲ್ಲಿಯಲ್ಲು ಮರಣ ಪಡೆಯನ ಪ್ರಕರಣಗ ಅಂಚೆನೆ ದೇಳಕಟ್ಟೆ ಕಾನ ಕೆರೆಟ್ ಗುಡ್ಡ ಜರಿದು ಮರಣ ಪಡೆಯಿನ ನೈಮಾರಣ ಇಲ್ಲಗ ಸಂಸದರು ಬ್ರಿಜೇಶ್ ಚೌಟ ಬುಧವಾರ ಭೇಟಿ ಕೊಡ್ದು ಇಲ್ಲದಕ್ಲೆಗ್ ಸಾಂತ್ವನದ ಪಾತೆರ ಪಂಡೆರು. ನೀರು ಪೂರ ಉಲೇ ಬರೋದಿತ್ತು ಸೌಂಡ್ ನೀರು ಬಾಲೆಲ್ಲ ಇಂಚಿನ ಕಿಕ್ಕಂತಿಗಿಲ್ಲ ಕಂಜಿ ಅರ್ಧ ಬರೋದು ಓಲ್ ಉಳ್ಳೆಲ್ಲ ಬಾಳಿಂಜಿ ಅಂಚಿನ ಆತಿನ ಒಂದು ಗೊತ್ತೇಜಿ ಕರೆಂಟ್ ಐಜಿ ಫುಲ್ ಕತ್ತಲ ಆತಿನಿ ದಾದ ಆತಿನಿ ಒಳ್ಳೆಯದಲ್ಲ ನಾನು ಅಂಚೆ ಬಾತ್ರೂಮ್ ಉಲೇ ಪೋಯ ತುಂಬ ಮಾನ ಕೂಡ ಪೂರ ಬಂದು ಒಂದು ನಾಲೆಜಿ ಒಬ್ಬ ಬಾಡಿ ಇಂಚೆ ಕೈ ಮಾತ್ರ ಹೋತನು ಪೂರ ಒಯ್ತಿದ್ದೆ ಡೋರ್ ಮತ್ತು ಆಯ್ಜಿ ಎಂಚಿನ ಬೆಂಚ ಆಯ್ಜಿ ಅವಳೆ ಗುಂಡಿ ಅತ್ತು ಐನ ಬೊಕ್ಕ ಐನೇನು ಬೊಕ್ಕ ಸೌಂಡ್ ನಾಲೆಜ್ ಅಂತಪ್ಪ ಸೌಂಡ್ ಮಾತ್ರ ಹೋತನು ಬೊಬ್ಬೆ ಬಾರ್ದು ಮುಕ್ಕಿಲ್ಲ ಬೊಬ್ಬೆ ಬಾಡಿ ಬುಡದಿಲ್ಲ ಬಾಲೆಲ್ಲ ತಿತ್ತಿ ಬಾಲೆದ ಅವಳ ಸೌಂಡು ಈ ನೀರ್ದ ಸೌಂಡು ಬಸ್ ಮಾತ್ರ ಪೋಡ್ದು ಲೋಕ ಇಜ್ಜಿ ತಾಲ ಇಜ್ಜಿ ಕೈನ ಅವಳನ್ನು ಪುಂಜ ಕೇಳಿ ಅವಳ ಕೇಳಲಿಕ್ಕೆ ಆಯ್ನೆ ಅಲ್ಲ ಎಂಚಿನ ಒಂದು ಬೊಬ್ಬೆಗೆ ಏನ್ಲೆಕ್ಕ ಅಂದು ಅಪ್ಪದಿಲ್ಲ ಒಂದೆರಡು ಇಂಚಿನ ಒಂದು ಬೊಬ್ಬೆಗೆ ಏನ್ಲೆಕ್ಕ ಅಂದ್ರೆ ಗೊತ್ತಿಲ್ಲ ಮುಕ್ಳು ಹೊತ್ತು ಮೂರು ಬೆಲ್ಲ ಹಾಕೊಂಡಿಲ್ಲ ಅಕ್ಕಳಿಗೆಲ್ಲ ಗೊತ್ತಿದೆ ಸಂಪಾದಿಸಿದ ನಾನು ಒಂದು ಬೊಬ್ಬಾಡೆ ಡೋರ್ ಇನ್ನೊಬ್ಳು ಎಂಚೆಲ್ಲ ಒಂದು ಹಂಗೆಲ್ಲ ಬಚ್ಚ ಬಾಲೆಲ್ಲ ಒಳ್ಳೆ ದಾಳ ಗೊತ್ತಿ ಎಂಚೆ ಡೋರ್ ಕಲ್ಲು ಹಾಕಿದ್ರು ಕಾ ಡೋರ್ಲು ಓಪನ್ ಬಂತೆ ರೂಮ್ದ ಡೋರ್ಲು ಓಪನ್ ಬಂತೆ ಅದು ಬುಕ್ಕ 3 ಜನ ಆಗ್ತದೆ ಐನೇ ಅಂತ ಬಿದ್ದವನ್ನ ಐದು ಬೊಕ್ಕ ಬಾಲೆ ತೆನ್ನೇ ಆಪುಜಂಕಿ ಎನ್ನ ಇತ್ತಲ ದೇವರನ್ನ ಎನ್ನ ಕಣ್ಣು ಅವೇ ತೋಜಿನಿ ಕೇಳಿಟ್ಟು ಅವೇ ಕೇಳಿ ಹೊಡಿದ್ರೆ ಅಂತ ಹಾಸ್ಪಿಟಲ್ ಹೋಗಿ ಬರ್ಬೋದು ಡಿ ಪೂರ ಡೌನ್ ಆಗಿ ಆರು ಉಂತಲಿಗೆ ಉಂಪುಜ್ಜಿ ನಾಳೆ ಇಜ್ಜಿ ಇತ್ತಲ ಕೋಡ ರಾತ್ರಿ ಸತ್ತ ಕೋಡ ಬತ್ತಿ ಇತ್ತಲ ಗುಲ್ಕಿಸ್ ಬಾಳ ಕೈಟ್ ಬಾಳ ಅಂಚೆನೆ ಅಂದ್ರೆ ಪೂರ ರುಪ್ಪು ಹೊಂಡಿ ಗೊತ್ತು ಜಂಚಿನ ಅವಸ್ಥೆ ನಾಳ ಬಂಜಿ ತಿನ್ಪುಜಿ ನಾಳೆ ಇಜ್ಜಿ ಪಾತಿರ ಜೇರು ನಾಳೆ ಒಂದು ಬರೀ ಹೆಂಗೆ ತೋಚಿದ್ದಾರೆ ಮತ್ತೆ ಪಾನ ಅಂಗಿ ತೊಲೆ ಇಜ್ಜಿ ಮಾತಾಯ್ತು ಒಳ್ಳೆ ಇದು ಉಂಟು ನಾಳೆ ಇಜ್ಜಿತ್ತು ಕಂಪ್ಲೀಟ್ ಇಲ್ಲ ಕಂಪ್ಲೀಟ್ ಆರ್ದ ಪೋತು ದಾಲ್ ಒಂತ ಬೈದಿ ನಿಂಚ ಹಿಂಗೆ ಗೊತ್ತಾಯ್ತು ಅಡಿತ ಬತ್ತಲಿಗ ಬೈದಿನಿ ಎಂಚಿಂದ ಆತಂಡಿ ಎಂಚಂಗ ಜೀವ ಬಳಕೆ ಅಪ್ಪ ಹೆಂಗೆ ಗೊತ್ತಾಯ್ತು ನಿಂಚ ಆತನ ಉಂಟು ಐದು ಬೊಕ್ಕ ತೂಯಿನಿ ನಿಂಚ ಮತ್ತು ಆತಂಡ ಸ್ಕೂಟರ್ ಮೀನು ಮಾರಂದು 4 ಜೋಕಲು ನಿಂಚು ಸಾಕೊಂಡು 4 ಜನ ಹೆಂಗಿಂಚಿನ ತಾಪನ ಬರ ಬಲ್ಲಿತ್ತು ನಿಂಚು ಮೀನು ಮಾತಾಡಿ ಅಲ್ಪ ಹಿಂಗೆ ಸರ್ ಇಲ್ಲ ಜಾಲ್ದಿ ಹೋಗ್ಬಿಡಿ ಸರ್ಕಾರದ ಬಂದು ಇತ್ತರ ಸಾಲ ಮುಗಿದಿದ್ದೇವೆ ಇತ್ತರ ಸಾಲ ಉಂಡಿಲ್ಲದು ದೇಳಕಟ್ಟೆ ನಿಟ್ಟೆ ಆಸ್ಪತ್ರೆಡ್ ರಡ್ಡ್ ಕಾರ್ ಕಲೆಯೊಂದು
ಚಿಕಿತ್ಸೆ ಪಡೆಯೊಂದು ಪುನಃ ಅಶ್ವಿನಿ ಬೊಕ್ಕ ಕಾಂತಪ್ಪ ಪೂಜಾರಿಯರೇನು ಭೇಟಿ ಮಾಡ್ತೇರು. ಗಾಯಾಳೇನು ತೂಪನ ದೃಷ್ಟಿರ್ದು ಆಸ್ಪತ್ರೆಗೂ ಭೇಟಿ ಕೊಡ್ತೆ. ರಡ್ಡು ಕಾರು ಕಳೆಯನ್ನ ಅಶ್ವಿನಿಯರಿಗೂ ಸರ್ಕಾರ ಸೂಕ್ತ ಪರಿಹಾರ ಕೊರಡು ಬಣದ ಸಂಸದರು ಬ್ರಿಜೇಶ್ ಚೌಡ ತೆರಿಪಾಯರು. ಮಂಜನಾಡಿಯಲ್ಲಿ ಮೊನ್ನೆ ತೀವ್ರ ಮಳೆಯ ಕಾರಣಕ್ಕೆ ಭೂಕುಸಿತ ಉಂಟಾಗಿ ಏನು ಅನಾಹುತ ನಡೆದಿದೆಯಾ ಅದರಲ್ಲಿ ಗಾಯಗೊಂಡವರನ್ನು ನಾನು ಊರಲ್ಲಿಲ್ಲದ ಕಾರಣ ಆ ಸಂದರ್ಭದಲ್ಲಿ ಸ್ಥಳಕ್ಕೆ ಭೇಟಿಯಾಗಲಿಕ್ಕೆ ಆಗಲಿಲ್ಲ. ನಮ್ಮ ಜಿಲ್ಲಾ ಅಧ್ಯಕ್ಷರು ಮಂಡಲ ಅಧ್ಯಕ್ಷರು ಎಲ್ಲ ಬಂದು ಸಂಪರ್ಕವನ್ನು ಮಾಡಿದರು, ಭೇಟಿಯಾಗಿದ್ದರು. ಇವತ್ತು ನಾನು ಗಾಯಗೊಂಡವರನ್ನ ನೋಡುವ ದೃಷ್ಟಿಯಿಂದ ಬಂದು ನೋಡ್ಕೊಂಡು ಹೋಗಿದ್ದೇನೆ. ಕಾನೂನು ಮುಖಾಂತರ ಏನೆಲ್ಲ ಆಗಬೇಕು ಮತ್ತು ಸರ್ಕಾರದಿಂದ ಏನೆಲ್ಲ ಪರಿಹಾರ ಅವರಿಗೆ ದೊರಕಬೇಕು ಆ ದೃಷ್ಟಿಯಿಂದ ನಾವು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೇವೆ. ಜಿಲ್ಲಾಧಿಕಾರಿಗಳು ಊರಲ್ಲಿಲ್ಲ, ಪ್ರಭಾರವಾಗಿ CEO ಅವರಿದ್ದಾರೆ. ಒಂದೆರಡು ದಿವಸದಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ಬರ್ತಾರೆ. ಹಾಗಾಗಿ ಡಿಸಾಸ್ಟರ್ ರಿಲೀಫಿಂದ ಏನು ಸಿಗ್ತದೆ ಅದು ಅದರ ದೃಷ್ಟಿಯಿಂದ ಮತ್ತು ರಾಜ್ಯ ಸರ್ಕಾರ ಸೂಕ್ತ ಪರಿಹಾರವನ್ನು ಇದು ಕೊಡಬೇಕು. ಯಾಕೆಂದರೆ ಈ ರೀತಿ ಭೂಕುಸಿತ ಉಂಟಾಗಿ ಕೊಡ್ತಾ ಇದ್ದಾರೆ. 15 ಲಕ್ಷ ಹಾಂ, ರಾಜ್ಯ ಸರ್ಕಾರ ಏನು ಪರಿಹಾರ ಕೊಡ್ತಾ ಇದೆ ಅದನ್ನು ಕೂಡ ಉಳಿದ ಕಾನೂನು ಮುಖಾಂತರ ಏನೆಲ್ಲ ಆಗಬೇಕು ಅದನ್ನು ನಾವು ಮಾಡುವ ಪ್ರಯತ್ನ ಮಾಡ್ತೇವೆ. ಅದೇನಂತ ಕೇಳ್ತೇನೆ. ಇವರು ಮನೆಯವರು FIR ಮಾಡಲಿಕ್ಕೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಸೂಕ್ತ ಕ್ರಮವನ್ನು ಅವ್ರು ತೆಗೆದುಕೊಳ್ಬೇಕಿತ್ತು. ಅವರು ತನಿಖೆ ಸುಮೋಟಾಗಿ ಮಾಡ್ತಾ ಇದ್ದಾರೆ ಅಂತ ಏನೋ ಹೇಳಿದ್ದಾರೆ. ನಾನು ಕಮಿಷನರ್ ಹತ್ರ ಮಾತನಾಡಿ ತನಿಖೆ ಸೂಕ್ತ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಬೇಕು, ಆ ತನಿಖೆಗಳನ್ನು ಮಾಡುವ ದೃಷ್ಟಿಯಿಂದ ಪ್ರಯತ್ನವನ್ನು ಮಾಡ್ತಾರೆ. ಮಂಜನಾಡಿ ಉರುಮನೆ ಕೋಡಿದ ಘಟನೆ ಆದ 5 ದಿನ ಕರಿಲಲ ಇಲ್ಲದಕ್ಲು ದೂರು ಕೊರ್ನಲ FIR ದಾಯ ಪಡೆದಿದ್ದರು. ಮಾತಾ ಹಿರಿಯ ಅಧಿಕಾರಿ ಪಂಡದ ಮಲ್ಪುನಿಂದಾಂಡ ಠಾಣೆಡು ಇನ್ಸ್ಪೆಕ್ಟರ್ ದಾಯ ಉಪ್ಪುನಿ ಇಂಚ ದಕ್ಷಿಣ ಕನ್ನಡ ಜಿಲ್ಲಾ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಕೊಣಾಜೆ ಠಾಣಾಧಿಕಾರಿಯನ್ನು ದೂರವಾಣಿ ಮೂಲಕ ತರಾಟೆಗೆದಿತ್ತೊಂಡೇರು. ನಾನೀಗ ಬಂದು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಐರಾಫ್ಸರ್ ಹತ್ರ ಕೇಳಿ ಏನಂತ ಮಾಡೋದು ಅಥವಾ ತನಿಖೆ ಮಾಡೋದು. ಕಂಪ್ಲೇಂಟ್ ಈಗ ಕೊಟ್ಟಿದೆ ಇಲ್ವ ನಿಮಗೆ? ಕಂಪ್ಲೇಂಟ್ ಬೇಸಿಸ್ ಮೇಲೆ ಏನು ಮಾಡಿದೆ? ಪ್ರಿಲಿಮಿನರಿ ನೀವು ಆಟೋಮೆಟಿಕ್ ಮಾಡಬೇಕ್ರಿ. ಸುಮೋಟೋ ಪ್ರಿಲಿಮಿನರಿ ಆಟೋಮೆಟಿಕ್ ನೀವು ಎನ್ಕ್ವೈರಿ ಮಾಡಬೇಕು. ಈಗ ನನ್ನ ವೈಯಕ್ತಿಕ ಕಂಪ್ಲೇಂಟ್ ಮೇಲೆ ನೀವೇನು ಮಾಡಿದ್ರಿ ಕೇಳೋದು. FIR ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ರೈಟಿಂಗಲ್ಲಿ ಕೊಡಿ. NC ಮಾಡಲಿಕ್ಕೆ ನೀವು ಬೇಕು, ನಾನು ಫೋನ್ ಮಾಡಬೇಕು. ನನಗೆ ಇದ್ರ ಮೇಲೆ FIR ಆಗಬೇಕು. FIR ಮಾಡಲಿಕ್ಕೆ ಏನು ಸಮಸ್ಯೆ? ಅಲ್ಲ, FIR ಮಾಡಲಿಕ್ಕೆ ಏನು ಸಮಸ್ಯೆ? ಹೈಯರ್ ಆಫೀಸರ್ ಇರಲಿ, ಇನ್ನೊಬ್ಬ ಇರಲಿ, ಏನಕ್ಕೆ ಯಾಕೆ FIR ಮಾಡ್ತಾರೆ? ಅದು ಏನೇ ಇರಲಿ, ದ್ಯಾಟ್ ಇಸ್ ಆಫ್ಟರ್ ಇನ್ವೆಸ್ಟಿಗೇಷನ್. ನನಗೆ FIR ಮಾಡೋದು ಏನು ಎತ್ತ ಅಂದ್ರೆ ಆಮೇಲೆ. ಬಿಜೆಪಿ ಜಿಲ್ಲಾಧ್ಯಕ್ಷರು ಸತೀಶ್ ಕುಂಪಲ, ಕ್ಷೇತ್ರ ಅಧ್ಯಕ್ಷರು ಜಗದೀಶ್ ಅಳ್ವಕೋವೆತ್ತಬೈಲ್, ಜಿಲ್ಲಾ ಉಪಾಧ್ಯಕ್ಷರು ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಕೋಟೆಕಾರ್ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ದಿವ್ಯಾ ಶೆಟ್ಟಿ, ಯುವ ಮೋರ್ಚಾ ಅಧ್ಯಕ್ಷರು ಮುರಳೀಧರ್ ಕೊಣಾಚೆ, ಉಪಾಧ್ಯಕ್ಷರು ಪುಷ್ಪರಾಜ್ ಶೆಟ್ಟಿ ಪಾವೂರು, ಮಂಡಲ ಉಪಾಧ್ಯಕ್ಷರು ಸುಮನಾ ಹರೀಶ್ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿ ದಯಾನಂದ ತೊಕ್ಕೋಟು, ಹೇಮಂತ್ ಶೆಟ್ಟಿ ದೇಳಕಟ್ಟೆ, ಪ್ರವೀಣ್ ಶೆಟ್ಟಿ ಸಂಪಿಗೆ, ಮಹಿಳಾ ಮೋರ್ಚಾ ಅಧ್ಯಕ್ಷರು ಮಾಧವಿ ಉಳ್ಳಾಲ್, ಮಂಡಲ ಕಾರ್ಯದರ್ಶಿ ಕಿಶೋರ್, ಪಾವೂರು ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರು ವಾಮನ್ ರಾಜ್, ಪ್ರೇಮರಾಜ್ ಪಾವೂರು, ಮಂಡಲ ಕಾರ್ಯದರ್ಶಿ ಸುಮಲತಾ ಕೊಣಾಚೆ, ಜಿಲ್ಲಾ ಮಹಿಳಾ ಮೋರ್ಚಾ ಕಾರ್ಯದರ್ಶಿ ಪೂರ್ಣಿಮಾ ಶೆಟ್ಟಿ, ಅತುಲ್ ಬಗಂಬಿಲ, ಕೊಣಾಜೆ ಗ್ರಾಮ ಪಂಚಾಯತ್ ಸದಸ್ಯರು ಶಶಿಕಲಾ ಕೊಣಾಜೆ, ರಾಜೀವಿ ಶೆಟ್ಟಿ, ವಿಜಯ, ವನಿತಾ, ರೇಷ್ಮಾ, ಹರೇಕಳ ಶಕ್ತಿ ಕೇಂದ್ರದ ಅಧ್ಯಕ್ಷರು ಸುಧಾಕರ್ ಗಟ್ಟಿ, ಮಂಡಲದ ಕಾರ್ಯಾಲಯ ಕಾರ್ಯದರ್ಶಿ ಸುಜಾತಾ ಶೆಟ್ಟಿ ಇಂಚಿತಿ ಪ್ರಮುಖರು ಈ ಪೊರ್ತೋಟುಗೆತ್ತರು.